ವಿಧಿ ಎಷ್ಟು ಕ್ರೂರ ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ಭಕ್ತಿಭಾವದಿಂದ ಪೂಜೆ ಸಲ್ಲಿಸಿ ಬಂದವರನ್ನೇ ಸಾವು ಅಟ್ಟಿಸಿಕೊಂಡು ಬಂದಿದೆ. ಹೈದರಾಬಾದಿನ ಶಂಷಾಬಾದ್ ಹೊರವರ್ತುಲ ರಸ್ತೆಯಲ್ಲಿ ನಡೆದ ಘೋರ ಅಪಘಾತ ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿದೆ. ಒಂದಲ್ಲ ಎರಡಲ್ಲ, ಒಂದೇ ಕುಟುಂಬದ 6 ಜೀವಗಳು ಸ್ಥಳದಲ್ಲೇ ಬಲಿಯಾಗಿವೆ. ಅದರಲ್ಲೂ ಆ ಪುಟ್ಟ ಕಂದಮ್ಮಗಳ ಮೃತದೇಹ ಕಂಡು ಕಲ್ಲು ಹೃದಯದವರು ಕಣ್ಣೀರು ಹಾಕುವಂತಿದೆ. ಸಾವಿಗೂ 5 ನಿಮಿಷ ಮುಂಚೆ ಅವರೆಲ್ಲ ನಗುನಗುತ್ತಾ ತೆಗೆಸಿಕೊಂಡಿದ್ದ ಆ ಒಂದು ಸೆಲ್ಫಿ ಫೋಟೋ ಇವತ್ತು ಅವರ ಪಾಲಿಗೆ ಕೊನೆಯ ಫೋಟೋ ಆಗತ್ತೆ ಅಂತ ಯಾರೂ ಅಂದ್ಕೊಂಡಿರ್ಲಿಲ್ಲ. ಸನತ್ ನಗರದ ಶಿವಕುಮಾರ್ ಮತ್ತು ಶ್ರೀನಿವಾಸ್ ಎಂಬ ಸೋದರ ಸಂಬಂಧಿಗಳ ಕುಟುಂಬ ಶುಕ್ರವಾರ ಬೆಳಗ್ಗೆ ಯಾದಗಿರಿಗುಡ್ಡಕ್ಕೆ ದರ್ಶನಕ್ಕೆ ಹೋಗಿದ್ರು. ಅಲ್ಲಿಂದ ಸ್ವರ್ಣಗಿರಿ ದೇವಸ್ಥಾನಕ್ಕೂ ಭೇಟಿ ನೀಡಿ ಖುಷಿಯಾಗಿ ಮನೆಗೆ ಮರಳುತ್ತಿದ್ರು. ಆದ್ರೆ ಶಂಷಾಬಾದ್ ಸಮೀಪದ ಪೆದ್ದಗೋಳ್ಕೊಂಡ ಹತ್ತಿರ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿ ನಿಂತಿದ್ದ ಲಾರಿಗೆ ಇವರ ವ್ಯಾಗನರ್ ಕಾರು ಅತಿ ವೇಗವಾಗಿ ಬಂದು ಡಿಕ್ಕಿ ಹೊಡೆದಿದೆ. ಕಾರು ಎಷ್ಟು ವೇಗವಾಗಿತ್ತೆ ಅಂದ್ರೆ ಡಿಕ್ಕಿಯಾದ ರಭಸಕ್ಕೆ ಲಾರಿಯ ಅಡಿಗೆ ನುಗ್ಗಿ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಈ ಘೋರ ದುರಂತದಲ್ಲಿ ಶಿವಕುಮಾರ್, ಲಾಸ್ಯ, ರಿಷಿತಾ, ಶ್ರೀನಿವಾಸ್, ಕೃಷ್ಣಚಂದ್ರ ಮತ್ತು ಮಾಧವ್ ಎಂಬ 6 ಮಂದಿ ಸಾವನ್ನಪ್ಪಿದ್ದಾರೆ. ಶ್ರೀನಿವಾಸ್ ಪತ್ನಿ ಶ್ವೇತಾ ಮಾತ್ರ ಪ್ರಾಣಾಪಾಯದಿಂದ ಪಾರಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕಾರು ಚಾಲನೆ ಮಾಡ್ತಿದ್ದ ಶಿವಕುಮಾರ್ ಅವರು ಅತಿಯಾದ ಆಯಾಸದಿಂದ ನಿದ್ದೆಗೆ ಜಾರಿದ್ದೇ ಈ ಅವಘಡಕ್ಕೆ ಕಾರಣ ಇರಬಹುದು ಅಂತ ಪೊಲೀಸರು ಶಂಕಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಕಾರಿನ ಮೇಲೆ ಈ ಹಿಂದೆಯೇ ಅತಿ ವೇಗವಾಗಿ ಚಲಾಯಿಸಿದ್ದಕ್ಕಾಗಿ 2 ಕೇಸುಗಳು ಕೂಡ ಇದ್ವು ಅನ್ನೋದು ಈಗ ಬೆಳಕಿಗೆ ಬಂದಿದೆ. ದೀರ್ಘ ಪ್ರಯಾಣದ ವೇಳೆ ಆಯಾಸವಾದ್ರೆ ಗಾಡಿ ನಿಲ್ಲಿಸಿ ವಿಶ್ರಾಂತಿ ತಗೊಳ್ಳಿ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಆ ಒಂದು ಚಿಕ್ಕ ನಿರ್ಲಕ್ಷ್ಯ ಇವತ್ತು 2 ಕುಟುಂಬಗಳನ್ನೇ ಬೀದಿಗೆ ತಂದಿದೆ. ಈ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ ತಿಳಿಸಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.